ಅನುಪಮ ಮಹಿಳಾ ಮಾಸಿಕದ 20ನೇ ವಾರ್ಷಿಕ ವಿಶೇಷಾಂಕ ಬಿಡುಗಡೆ ಸಮಾರಂಭ ಮತ್ತು ಸನ್ಮಾನ ಕಾರ್ಯಕ್ರಮವು ನಗರದ ರಾವಣ್ ರಾವ್ ಸರ್ಕಲ್ ಬಳಿಯ ಶಾಂತಿ ಪ್ರಕಾಶನ ಸಭಾಂಗಣದಲ್ಲಿ ಜರುಗಿತು. ಅನುಪಮ ಮಹಿಳಾ ಮಾಸಿಕದ 20ನೇ ವಾರ್ಷಿಕ ವಿಶೇಷಾಂಕವನ್ನು ವಿಜಯ ಟೈಮ್ಸ್ನ ಪ್ರಧಾನ ಸಂಪಾದಕಿ ವಿಜಯಲಕ್ಷ್ಮಿ ಶಿಬರೂರು ಅವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರಿಗೋಸ್ಕರ ಪತ್ರಿಕೆಗಳನ್ನು ಹೊರತರುವುದು ಸುಲಭದ ಕೆಲಸವಲ್ಲ. ಅನುಪಮ ಆದಷ್ಟು ಬೇಗ ಡಿಜಿಟಲೀಕರಣಗೊಂಡು ಡಿಜಿಟಲ್ ರೂಪದಲ್ಲಿ ಹೊರಬಂದರೆ ಅದನ್ನು ಬದುಕಿಸಲು ಸಾಧ್ಯವಿದೆ ಎಂದು ಹೇಳಿದರು. ಯಾಕಂದ್ರೆ ಅದರಲ್ಲೂ ಮಹಿಳೆಯರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರಿಗೋಸ್ಕರವಾಗಿ ಒಂದು ಪತ್ರಿಕೆಯನ್ನು ಹೊರಗೆ ತರಬೇಕಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಾನು ಕೂಡ ಕಳೆದ 5-6 ತಿಂಗಳಲ್ಲಿ ಆ ಸಂಸ್ಥೆನ ನಡೆಸೋಕೆ, ಅಲ್ಲಿನ ಉದ್ಯೋಗಿಗಳನ್ನ ಅವರಿಗೆ ಸಂಬಳ ಕೊಡೋಕೆ, ಕಚೇರಿ ನಡೆಸೋಕ್ಕೆ, ಆಮೇಲೆ ಆ ಸುದ್ದಿಗಳನ್ನ ಬರುವಂತ ಸವಾಲುಗಳನ್ನ ಎದುರಿಸೋಕ್ಕೆ, ಆ ರಿಸ್ಕ್, ಆ ಚಾಲೆಂಜ್ ಇವೆಲ್ಲವನ್ನ ಎದುರಿಸೋದು ತುಂಬಾನೇ ಕಷ್ಟ ಆಗ್ತಿದೆ. ಹಾಗಾಗಿ ನನ್ಗನ್ಸೋದು, ನನಗೆ 5-6 ತಿಂಗಳೇ ಇಷ್ಟು ಟಫ್ ಅನಿಸ್ತಾ ಇದೆ. 20 ವರ್ಷ ಅಂದ್ರೆ ಇಟ್ಸ್ ನಾಟ್ ಎ ಜೋಕ್. ಹಾಗಾಗಿ ಅನುಪಮ ಇಷ್ಟು ಗಟ್ಟಿಯಾಗಿ ನಿಂತಿದ್ದಾಳೆ ಅಂತಂದ್ರೆ ಈ ಡಿಜಿಟಲ್ ಮಾಧ್ಯಮ ಇದನ್ನ ಡಿಜಿಟಲೀಕರಣಗೊಳಿಸಿ ಆಮೇಲೆ, ಯಾಕಂದ್ರೆ ಇದು ಸವಾಲು ಹೀಗಿರುವಂಥದ್ದು. ಇದೇ ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜೂಲಿಯಟ್ ಪಿ ಪಿಂಟು, ಆರೋಗ್ಯ ಕ್ಷೇತ್ರದಲ್ಲಿ ಭವ್ಯ, ಸಮಾಜ ಸೇವೆಯಲ್ಲಿ ಆಯಿಷಾ ಹಾಗೂ ವಿಜಯ ಟೈಮ್ಸ್ನ ಪ್ರಧಾನ ಸಂಪಾದಕಿ ವಿಜಯಲಕ್ಷ್ಮಿ ಶಿಬರೂರು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಕರಾವಳಿ ವಾಚಕಿ ಲೇಖಕಿಯರ ಸಂಘದ ಕಾರ್ಯದರ್ಶಿ ಸುಕಾಲಕ್ಷಿ ಬೈ ಸುವರ್ಣ, ಮುಸ್ಲಿಂ ಮಹಿಳಾ ಸಾಹಿತ್ಯ ಸಂಘದ ಅಧ್ಯಕ್ಷೆ ಸಮೀನಾ ಅಫ್ಜಾನ್, ಅನುಪಮ ಮಹಿಳಾ ಮಾಸಿಕದ ಪ್ರಧಾನ ಸಂಪಾದಕಿ ಶಹನಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.